ಕುಂದಾಪುರದ ಕುಂಭಾಶ್ರೀ ನಾಗಾಚಲ ಶ್ರೀ ಅಯ್ಯಪ್ಪ ಸ್ವಾಮಿ ಮತ್ತು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಪ್ರತಿಷ್ಠಾ ವರ್ಧಂತಿ ಮಹೋತ್ಸವ ಸಂಪನ್ನಗೊಂಡಿತು. ಕ್ಷೇತ್ರವು ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಆಡಳಿತಕ್ಕೊಳಪಟ್ಟಿದ್ದು, ಮಕರ ಸಂಕ್ರಾಂತಿ ಉತ್ಸವದ ಪ್ರಯುಕ್ತ ನಾಗಾಚಲ ಶ್ರೀ ಅಯ್ಯಪ್ಪ ಸ್ವಾಮಿ ಮತ್ತು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ವಾರ್ಷಿಕ ವರ್ಧಂತಿ ಉತ್ಸವ ಮತ್ತು ವಿಶೇಷ ಪೂಜೆ ನಡೆಯಿತು. ಬೆಳಗ್ಗೆ ಶ್ರೀದೇವರಿಗೆ ಕಲಾವೃತ್ತಿ ಹೋಮ, ಕಲಶಾಭಿಷೇಕ, ಮಹಾಪೂಜೆ ಮತ್ತು ಅನ್ನ ಸಂತರ್ಪಣೆ ನೆರವೇರಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶೃಂಗೇರಿ ಶಾರದಾ ಪೀಠದ ಪ್ರಾಂತೀಯ ಧರ್ಮಾಧಿಕಾರಿಗಳಾದ ವೇದಮೂರ್ತಿ ಲೋಕೇಶ ಅಡಿಗ ಅವರು, ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ಕೃತಾರ್ಥರಾಗ್ತಾ ಇದ್ದಾರೆ ಅಂತ ಹೇಳಿದರು. ವ್ರತಧಾರಿಗಳು ಕೂಡ ಇಲ್ಲಿಯೇ ಬಂದು ವ್ರತ ಪ್ರಾರಂಭವೂ ಇಲ್ಲೇ ಮಾಡ್ತಾರೆ. ಆ ನಂತರದಲ್ಲಿ ಎಷ್ಟೋ ಸಾವಿರ ಮಂದಿ ಬಂದು ಈ ವ್ರತ ಸಮಾಪ್ತಿ ಎನ್ನುವಂತಹದ್ದು ಈ 48 ದಿನ ವ್ರತ ಸಮಾಪ್ತಿಯನ್ನು ಕೂಡ ಮಾಡಿ ಕೃತಾರ್ಥರಾಗಿ ಅವರವರದ್ದಂಥ ಪ್ರಸಾದ ತಗೊಂಡು ಹೋಗ್ತಾರೆ. ನಾವು ಹೇಳೋದಷ್ಟೇ, ಈ ಒಂದು ನಾಗಾಚಲ ಎನ್ನುವಂತಹ ಪ್ರದೇಶಕ್ಕೆ ನೀವೆಲ್ಲರೂ ಬಂದು ಆ ದೇವರ ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣವಾದಂತಹ ಅನುಗ್ರಹ ಎನ್ನುವಂಥ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕದಾದ್ಯಂತ ಅನೇಕ ಭಕ್ತಾದಿಗಳು ಇಲ್ಲಿ ಬಂದು ತುಂಬ ಉತ್ಸಾಹದಿಂದ ಪೂಜೆ ಮಾಡಿ ತುಂಬ ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಹೋಗಿದ್ದಾರೆ. ಹಾಗೂ ಅನೇಕ ಜಿಲ್ಲೆಗಳಿಂದ ಸಹ ಅನೇಕ ಜನರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಗ್ರಾಮಸ್ಥರು ಸಹ ಎಲ್ಲ ಒಟ್ಟು ಸೇರಿ ಇನ್ನೇನು ಅನ್ನ ಸಂತರ್ಪಣೆ ನಡೀಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲ ಸಹಕಾರ ಮಾಡಿದಂತಹ ಮಹನೀಯರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ, V4 ನ್ಯೂಸ್ ಕರ್ನಾಟಕ ಚಾನಲ್ ಇವರಿಗೂ ಸಹ ಧನ್ಯವಾದವನ್ನು ಹೇಳ್ತಾ, ಪ್ರೇಕ್ಷಕರಾಗಿ ಯಾರ್ಯಾರು ಇದನ್ನು ನೋಡುತ್ತಿದ್ದೀರಿ ಅವರಿಗೂ ಕ್ಷೇತ್ರದ ಸ್ವಾಮಿಯಾದ ನಾಗಾಚಲ ಶ್ರೀ ಅಯ್ಯಪ್ಪ ಸ್ವಾಮಿ ದೇವರು ಪರಿಪೂರ್ಣ ಅನುಗ್ರಹ ಕೊಡಲಿ ಅಂತ ಆಶಿಸ್ತಾ. ರವಿರಾಜ್, V4 ನ್ಯೂಸ್ 24/7 ಕುಂದಾಪುರ.